ಕೇಂದ್ರ ಹಾಗೂ ರಾಜ್ಯದಲ್ಲಿ ಅಧಿಕಾರ ನಡೆಸುತ್ತಿರುವ ಬಿಜೆಪಿ ಸರ್ಕಾರವು ದಿನಕ್ಕೊಂದು ಕಾನೂನು ಜಾರಿಗೊಳಿಸುವ ಮೂಲಕ ಜನರ ಬವಣೆ ಹೆಚ್ಚುತ್ತಿದೆ ಎಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದರು. ಮಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚುತ್ತಿದೆ. ಈ ಹಿಂದೆ ಬೆಲೆ ಏರಿಕೆ ಬಗ್ಗೆ ಮಾತನಾಡುತ್ತಿದ್ದ ಈಗಿನ ಸಚಿವರು ಏನು ಹೇಳುತ್ತಾರೆ? ಬೀಡಿ ಕಾರ್ಮಿಕರು ಬೀದಿಗಿಳಿದು ಹೋರಾಟ ಮಾಡುತ್ತಿದ್ದಾರೆ. ಜನರು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ತತ್ತರಿಸಿದ್ದಾರೆ. 20 ಲಕ್ಷ ಕೋಟಿ ಬಿಡುಗಡೆ ಮಾಡಿದ್ದಾಗಿ ಹೇಳಿದ ಬಿಜೆಪಿಯವರು ಯಾವ ವರ್ಗದ ಜನರಿಗೆ ಎಷ್ಟು ಹಣ ಕೊಟ್ಟಿದ್ದಾರೆ ಎಂಬುದರ ದಾಖಲೆ ಬಿಡುಗಡೆ ಮಾಡಲಿ ಎಂದು ಸವಾಲು ಹಾಕಿದ್ರು. ಒಂದೊಂದು ಪ್ರತಿ ದಿನ ಒಂದೊಂದು ಕಾನೂನು ತರ್ತಾ ಇದ್ದಾರೆ. ನಿಮ್ಮ ಮಂಗಳೂರಿನಲ್ಲಿ ಬೀಡಿ ಕಾರ್ಮಿಕರು ಭಾಳ ಜಾಸ್ತಿ ಇದ್ದಾರೆ. ಬೀಡಿನ ಮಾಡಿ ಮಾರೋರು ಕೂಡ ಇದ್ದಾರೆ. ಅವರೆಲ್ಲ ಬೀದಿಗಿಡಿದು ಹೋರಾಟ ಮಾಡ್ತಾ ಇದ್ದಾರೆ. 100 ರೂಪಾಯಿ ಇದು 10 ಬಾರಿ 1.5 ತಿಂಗಳಲ್ಲಿ ಪೆಟ್ರೋಲು ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ. ಯಾವಾಗ ಡೀಸೆಲ್ ಬೆಲೆ ಜಾಸ್ತಿ ಆಗ್ತದೆ, ಪ್ರತಿಯೊಂದು ಬೆಲೆನೂ ಕೂಡ ಜಾಸ್ತಿ ಆಗ್ತದೆ. ಪ್ರತಿಯೊಂದು ಕೂಡ ಸಿಮೆಂಟು, ಕಬ್ಬಣ, ಬಟ್ಟೆ, ದವಸ ಧಾನ್ಯಗಳು ಎಲ್ಲ ಕೂಡ ಜಾಸ್ತಿ ಆಗ್ತದೆ. ಯಾಕೆ ಟ್ರಾನ್ಸ್ಪೋರ್ಟೇಷನ್ ಮತ್ತೊಂದಲ್ಲ. ಹಿಂದೆ ಏನು BJP ನಾಯಕರುಗಳು ಈಗೆಲ್ಲ ಮಿನಿಸ್ಟ್ರಿಗಳಾಗಿ ಕೂತಿದ್ದಾರೆ. ನೀವು ನಿಮ್ಮ ಮಾಧ್ಯಮದವ್ರನ್ನ ರಿಕ್ವೆಸ್ಟ್ ಮಾಡೋದು, ಅವ್ರು ಏನು ಮಾತಾಡಿದ್ರು, ಅವ್ರು ಏನು ಹೇಳಿದರು, ಈಗೇನು ಮಾಡ್ತಾ ಇದ್ದಾರೆ, ಇಷ್ಟನ್ನು ತಾವು ಈ ಸಂದರ್ಭದಲ್ಲಿ ಜನರ ಮುಂದೆ ಇಡಬೇಕು ಅಂಥೇಳಿ ಮನವಿಯನ್ನು ಮಾಡ್ತಾ ಇದ್ದೀನಿ. ಜನರ ನೋವನ್ನು ಪ್ರತಿದಿನ ಜನರ ಬಾಗಿಲನ್ನು ಮುಟ್ತಾ ಇದ್ದಾರೆ. ಎಲ್ಲ ತೆರಿಗೆಗಳನ್ನು ಕೊರೋನಾ ಇದ್ದರೂ ಕೂಡ ಪ್ರಾಪರ್ಟಿ ಟ್ಯಾಕ್ಸ್ನ ಮುನ್ಸಿಪಾಲ್ಟಿ ಇರ್ಬೋದು, ಪಂಚಾಯತಿಗಳಿರ್ಬೋದು, ಕಾರ್ಪೊರೇಷನ್ ಲೆವೆಲ್ ಎಲ್ಲ ಕೂಡ ಜಾಸ್ತಿ ಮಾಡ್ತಾ ಇದ್ದಾರೆ. ಸೊ ಯಾರಿಗೇನು ಮಾತು ಕೊಟ್ಟಿದ್ರು, ಈ ಸರ್ಕಾರ ಏನು ಕೊರೋನಾ ಸಂದರ್ಭದಲ್ಲಿ 20 ಲಕ್ಷ ಕೋಟಿ ಅಂದ್ರಲ್ಲ, ಬಿಡುಗಡೆ ಮಾಡಿರಿ, ಯಾರ್ಯಾರಿಗೇನು ಕೊಟ್ಟಿದ್ದೀರಿ ಅಂದರೆ ಒಬ್ಬರು ಕೂಡ ಕೊಡ್ತಾರೆ. ಇಂಥ ಸಂದರ್ಭ ಇದೆ. ಜನರ ಧ್ವನಿ, ರೈತರಿಗೋಸ್ಕರ ಧ್ವನಿ ಈ ಕಾಂಗ್ರೆಸ್ ಪಕ್ಷ ಯಾವಾಗಲೂ